ಒಂದು ಕಟ್ಟಡ, ಸಾವಿರಾರು ಸರ್ಕಾರಿ ದಾಖಲೆಗಳು, ಆದರೆ ಭದ್ರತೆ ಮಾತ್ರ ಶೂನ್ಯ. ಬಂಟ್ವಾಳದಲ್ಲಿ ಸಾವಿರಾರು ಕಡತಗಳು ಈಗ ಭದ್ರತೆ ಇಲ್ಲದ ತಾತ್ಕಾಲಿಕ ಕಟ್ಟಡದಲ್ಲಿ ರಾಶಿಯಾಗಿ ಬಿದ್ದಿದೆ. ಈ ನಿರ್ಲಕ್ಷ್ಯಕ್ಕೆ ಹೊಣೆ ಯಾರು? ಎಲ್ಲಿದೆ ನೋಡಿ ನಮ್ಮ ವಿಶೇಷ ವರದಿ. ಬಂಟ್ವಾಳದಲ್ಲಿ ತಾತ್ಕಾಲಿಕ ಸರ್ಕಾರಿ ಕಟ್ಟಡವೊಂದು ಇದೀಗ ಅವ್ಯವಸ್ಥೆಯ ತಾಣವಾಗಿ ಪರಿಣಮಿಸಿರುವ ಆರೋಪ ಕೇಳಿಬಂದಿದೆ. ಹಳೆಯ ತಾಲೂಕು ಪಂಚಾಯತ್ ಕಟ್ಟಡ ಕೆಡವಿದ ಬಳಿಕ ನಿರ್ಮಿಸಲಾದ ತಾತ್ಕಾಲಿಕ ಕಟ್ಟಡದಲ್ಲಿ ಸಾವಿರಾರು ಸರ್ಕಾರಿ ಕಡತಗಳನ್ನು ಯಾವುದೇ ಸೂಕ್ತ ಭದ್ರತಾ ವ್ಯವಸ್ಥೆ ಇಲ್ಲದೆ ರಾಶಿಯಾಗಿ ಸಂಗ್ರಹಿಸಲಾಗಿದೆ ಎನ್ನಲಾಗಿದೆ. ಮಳೆ ಸೋರಿಕೆ ತೆರೆದ ಬಾಗಿಲುಗಳು ಮತ್ತು ನಿರ್ವಹಣೆಯ ಕೊರತೆ ಸಾರ್ವಜನಿಕರಲ್ಲಿ ಇದೀಗ ಹಲವು ಪ್ರಶ್ನೆಗಳಿಗೆ ಕಾರಣ ಆಗಿದೆ. ಸಾರ್ವಜನಿಕರ ಭೂ ದಾಖಲೆಗಳು ಸೇರಿದಂತೆ ಆಡಳಿತಕ್ಕೆ ಸಂಬಂಧಿಸಿದ ಮಹತ್ವದ ದಾಖಲೆಗಳು ಈ ರೀತಿ ಅಸ್ತವ್ಯಸ್ತವಾಗಿ ಬಿದ್ದಿರುವುದು ನಿರ್ಲಕ್ಷ್ಯದ ಚಿತ್ರಣವನ್ನ ಬಿಚ್ಚಿಡ್ತಾ ಇದೆ. ಮಳೆಗಾಲದಲ್ಲಿ ಮೇಲ್ಛಾವಣಿಯಿಂದ ನೀರು ಸೋರಿಕೆಯಾಗ್ತಾ ಇರೋದ್ರಿಂದ ದಾಖಲೆಗಳು ಹಾನಿಗೊಳಗಾಗುವ ಆತಂಕವೂ ಕೂಡ ಎದುರಾಗಿದೆ. ಕಟ್ಟಡದ ಹಲವೆಡೆ ಬಾಗಿಲುಗಳು ತೆರೆದಿರುವುದು ಕಂಡು ಬಂದಿದ್ದು, ಯಾರು ಬೇಕಾದರೂ ಒಳ ಪ್ರವೇಶಿಸುವ ಸಾಧ್ಯತೆ ಇದೆ. ಇಲ್ಲಿ ಸಿಸಿ ಕ್ಯಾಮೆರಾ ಇಲ್ಲ, ಭದ್ರತಾ ಸಿಬ್ಬಂದಿಯೂ ಕೂಡ ಇಲ್ಲ. ದಾಖಲೆಗಳ ಸುರಕ್ಷತೆ ಸಂಪೂರ್ಣವಾಗಿ ಪ್ರಶ್ನಾರ್ಹವಾಗಿದೆ. ಸ್ಥಳೀಯರ ಪ್ರಕಾರ ನಿರ್ವಹಣೆಯ ಕೊರತೆಯಿಂದ ಈ ಕಟ್ಟಡ ರಾತ್ರಿ ವೇಳೆ ಅನೈತಿಕ ಚಟುವಟಿಕೆಗಳಿಗೆ ಆಶ್ರಯ ತಾಣವಾಗುವ ಸಾಧ್ಯತೆಯೂ ಕೂಡ ಇದೆ ಎನ್ನುವ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಇದರಿಂದ ಸರ್ಕಾರಿ ಆಸ್ತಿ ಮಾತ್ರ ಅಲ್ಲ, ಸಾರ್ವಜನಿಕರ ದಾಖಲೆಗಳಿಗೂ ಕೂಡ ಭದ್ರತೆ ಇಲ್ಲದಂತಾಗಿದೆ. ಸರ್ಕಾರಿ ದಾಖಲೆಗಳನ್ನು ಈ ರೀತಿ ನಿರ್ಲಕ್ಷ್ಯದಿಂದ ಇಡುವುದು ಸರಿಯಲ್ಲ. ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಂಡು ಭದ್ರತೆ ಕಲ್ಪಿಸಬೇಕು ಅಂತ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. 22/10/2017 ನೂತನ ತಾಲೂಕು ಕಚೇರಿ ಲೋಕಾರ್ಪಣೆಗೊಂಡಿದೆ. ತದನಂತರ ನಾವು ನಮಗೆ ಬೇಕಾಗುವಂತಹ ಒಂದು ರೆಕಾರ್ಡ್ ರೂಮ್ನಲ್ಲಿ ಕೇಳುವ ಅರ್ಜಿಯೊಂದಿಗೆ ನಾವು ಕೇಳುವ ಸಂದರ್ಭದಲ್ಲಿ ಕಡತಗಳು ಇಲ್ಲ. ನಮಗೆ ಪ್ರತಿಯೊಂದು ಅರ್ಜಿದಾರರಿಗೆ ಹಿಮ್ಮರವನ್ನು ಕೊಡುವಂತಹ ಒಂದು ಸನ್ನಿವೇಶವನ್ನು ನಿರ್ಮಾಣ ಮಾಡ್ತಿದ್ದಾರೆ. ನಾವು ಕೇಳುವಾಗ ನಮ್ಮಲ್ಲಿ ಕಡತ ಇಲ್ಲ, ಮೂಲ ದಾಖಲೆ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ತಾತ್ಕಾಲಿಕ ನೆಲವಾಗಿರುವಂತಹ ಈ ಕಟ್ಟಡದಲ್ಲಿ ನೋಡುವಾಗ ಬಹಳಷ್ಟು ಕಡತಗಳು ಇಲ್ಲಿ ರಾಶಿ ಬಿದ್ದಿರುತ್ತದೆ. ಅದರ ಜೊತೆಗೆ ಈ ಭೂತ್ ಬಂಗಲೆಯಾಗಿ ಕಾಣ್ತಿರುವಂತಹ ಈ ಬಂಗಲೆಯಲ್ಲಿ ವಿಷಪೂರಿತ ಹಾವುಗಳು, ಬೇಡದ ವಸ್ತುಗಳು ಇಲ್ಲಿ ಜಮವಾಗಿರುತ್ತದೆ. ಇದನ್ನು ದಯವಿಟ್ಟು ಮೇಲಧಿಕಾರಿಗಳು ಇದರ ಬಗ್ಗೆ ಗಮನವನ್ನಿಟ್ಟು ಇದನ್ನು ಆದಷ್ಟು ಬೇಗ ತೆರವುಗೊಳಿಸಿ ಒಂದು ಸುಂದರವಾದ ಬೀಸೋಡವನ್ನು ನಿರ್ಮಾಣ ಮಾಡಿಕೊಡಬೇಕಾಗಿ, ಜೊತೆಗೆ ಈ ಒಂದು ಕಟ್ಟಡಕ್ಕೆ ಯಾವುದೇ ಒಂದು ಭದ್ರತೆ ಬಾಗಿಲು ಇಲ್ಲದ ಕಾರಣ ಅದನ್ನು ಓಪನ್ ಆಗಿರುತ್ತದೆ. ಇಲ್ಲಿ ಏನೇ ಚಟುವಟಿಕೆ ನಡೆದರೆ ನಮಗೆ ಗೊತ್ತಿರುವುದಿಲ್ಲ. ಹಾಗಾಗಿ ದಯವಿಟ್ಟು ಈ ಬಗ್ಗೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನವನ್ನು ಆದಷ್ಟು ಬೇಗ ಇದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ನನ್ನ ವಿನಂತಿ. ಸರ್ಕಾರಿ ದಾಖಲೆಗಳು ಸಾರ್ವಜನಿಕರ ಅಮೂಲ್ಯ ಆಸ್ತಿ. ಅವುಗಳನ್ನು ಸುರಕ್ಷಿತವಾಗಿ ಸಂರಕ್ಷಿಸುವುದು ಆಡಳಿತದ ಹೊಣೆಗಾರಿಕೆ. ಆದರೆ ಬಂಟ್ವಾಳದ ಈ ತಾತ್ಕಾಲಿಕ ಕಟ್ಟಡದ ಪರಿಸ್ಥಿತಿ ನೋಡಿದ್ರೆ ಆ ಹೊಣೆಗಾರಿಕೆ ಎಷ್ಟರ ಮಟ್ಟಿಗೆ ನಿಭಾಯಿಸಲಾಗ್ತಾ ಇದೆ ಎಂಬ ಪ್ರಶ್ನೆ ಮೂಡುತ್ತೆ. ಯಾವುದೇ ಅನಾಹುತ ಸಂಭವಿಸುವ ಮುನ್ನ ಸಂಬಂಧಪಟ್ಟ ಅಧಿಕಾರಿಗಳು ಮಧ್ಯಪ್ರವೇಶಿಸಿ ಸೂಕ್ತ ಭದ್ರತಾ ವ್ಯವಸ್ಥೆ ಕಲ್ಪಿಸುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ. ಕಿಶೋರ್ ಪೆರಾಜಿ, ದೈಜಿವಲ್ 24x7.